26/11 ನನಗೊತ್ತು 26/11 ಅಂತ ಕೇಳಿದಾಗ ನಿಮ್ಮ ಮನದಲ್ಲಿ ಮೂಡಿ ಬಂದ ಚಿತ್ರ ಯಾವುದಿರಬಹುದು ಅಂತ. ನಿಜ, ಭಾರತ ಮಾತ್ರವಲ್ಲ ವಿದೇಶದಲ್ಲೂ ನಡುಕ ಹುಟ್ಟಿಸಿದ ಆ ದಿನ. 166 ಅಮಾಯಕರ ಬಲಿ ಪಡೆದ 300ಕ್ಕೂ ಅಧಿಕ ಜನರಿಗೆ ಗಾಯಗೊಳಿಸಿದ ಆ ಕರಾಳ ದಿನ. ಅದೇ ನಾನು ಹೇಳುತ್ತಿರುವುದು 2008 ನವೆಂಬರ್ 11ರಂದು ಮುಂಬೈನ ವಿವಿಧ ಭಾಗದಲ್ಲಿ ಪಾಕಿಸ್ತಾನಿ ಉಗ್ರರು ನಡೆಸಿದ ದಾಳಿಯ ಬಗ್ಗೆ. ಈ ಉಗ್ರ ದಾಳಿಗೆ ಬಲಿಯಾದದ್ದು ಭಾರತೀಯರು ಮಾತ್ರವಲ್ಲ, ನಮ್ಮ ದೇಶದ ಅತಿಥಿಗಳಾದ ವಿದೇಶಿಯರು ಕೂಡ. ಈ ಕಹಿ ಘಟನೆ ಅಥವಾ ನೆನಪನ್ನ ಮರೆಯುವುದಾದರೂ ಹೇಗೆ? ನಮ್ಮ ಮನೆಯ ಸದಸ್ಯರನ್ನ, ಗೆಳೆಯರನ್ನ, ಹೆತ್ತವರನ್ನ ಕಳೆದುಕೊಂಡು ಕಣ್ಣೀರು ಬತ್ತಿ ಹೋಗಿ ಮನದಲ್ಲಿ ನೆನೆದು ಕೊರಗುವವರು ನಮ್ಮ ನಡುವೆ ಇರುವಾಗ, ಕೆಚ್ಚೆದೆಯ ಮಹಾರಾಷ್ಟ್ರ ಪೊಲೀಸ್ ಅಧಿಕಾರಿಗಳು, ಭಾರತದ ವೀರ ಸೈನಿಕರು ತಮ್ಮ ಪ್ರಾಣವನ್ನ ಒತ್ತೆ ಇಟ್ಟು ಅದೆಷ್ಟೋ ಪ್ರಾಣವನ್ನ ಉಳಿಸಿದ ಆ ಮಹಾ ದುರಂತದ ದಿನವನ್ನ ಮರೆಯುವುದಾದರೂ ಹೇಗೆ ಹೇಳಿ? ಈ ದಿನ ಇನ್ನೊಂದು ರೀತಿಯಲ್ಲೂ ಮಹತ್ವದ ದಿನವಾಗಿದೆ. 1949ರಲ್ಲಿ ಇದೇ ದಿನ ಸಂವಿಧಾನವನ್ನ ಅಧಿಕೃತವಾಗಿ ಅಂಗೀಕರಿಸಿದ ದಿನವೂ ಹೌದು. ಶ್ರೀ ನರೇಂದ್ರ ಮೋದಿಯವರು ಪ್ರಧಾನಿ ಆದ ಮೇಲೆ ಈ ದಿನವನ್ನ ಸಂವಿಧಾನ ದಿನವನ್ನಾಗಿ ಘೋಷಿಸಿ ಆಚರಿಸುತ್ತಾ ಬರಲಾಗಿದೆ. ಈಗ ಯಾವೆಲ್ಲ ದೇಶಗಳು ಮುಂದುವರಿದ ದೇಶ ಅಂತ ಕರೆಯಲ್ಪಡುತ್ತಿದೆಯೋ ಆ ದೇಶದಲ್ಲಿ ಮಹಿಳೆಯರಿಗೆ ಮತ ನೀಡುವಂಥ ಹಕ್ಕು ಇಲ್ಲದೇ ಇದ್ದಾಗ ಭಾರತ ಸಂವಿಧಾನವನ್ನು ರಚಿಸಿ ಸಂವಿಧಾನ ಸಭೆಯಲ್ಲಿ ಮಹಿಳೆಯರು ಸ್ಥಾನವನ್ನು ಪಡೆದಿದ್ದರು. ಈ ಸಂವಿಧಾನ ರಚನೆಯಲ್ಲಿ ಮಹಿಳೆಯರ ಪಾಲು ಕೂಡ ಇತ್ತು. ವಿಪರ್ಯಾಸ ನೋಡಿ, ಇಷ್ಟೆಲ್ಲ ಮಹತ್ವ ಇಟ್ಟುಕೊಂಡು ದೇಶವಾಸಿಗಳ ಹಿತರಕ್ಷಣೆಗೆ ನಿರ್ಮಿಸಿದ ಈ ಸಂವಿಧಾನದ ಕಾನೂನು ಉಪಯೋಗಿಸಿಕೊಂಡು ಮುಂಬೈ ದಾಳಿ ನಡೆಸಿದ ಮರಣದಂಡನೆ ಶಿಕ್ಷೆಗೆ ಒಳಗಾಗಿದ್ದ ಉಗ್ರ ಕಸಬ್ನ ರಕ್ಷಣೆಗೆ ಈ ದೇಶದ ವಕೀಲರು, ರಾಜಕಾರಣಿಗಳು ಸುಪ್ರೀಂ ಕೋರ್ಟಿನ ಬಾಗಿಲನ್ನ ಮಧ್ಯರಾತ್ರಿ ತೆರೆಸಿದರಲ್ಲ. ಇದಕ್ಕಿಂತ ದೊಡ್ಡ ದುರದೃಷ್ಟ ಇನ್ನೇನಿದೆ ಹೇಳಿ? ನಿಮ್ಮ ನೆಚ್ಚಿನ ಧ್ವನಿ ಮೀಡಿಯಾ ಆ್ಯಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲಿ ಲಭ್ಯವಿದೆ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲ ಕಾರ್ಯಕ್ರಮಗಳನ್ನು ತಪ್ಪದೇ ವೀಕ್ಷಿಸಿ. ಯೂಟ್ಯೂಬ್ನಲ್ಲಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧ್ವನಿ ಮೀಡಿಯಾವನ್ನು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಹಾಗೂ ಟ್ವಿಟರ್ಗಳಲ್ಲೂ ವೀಕ್ಷಿಸಬಹುದಾಗಿದೆ. ಧ್ವನಿ ಮೀಡಿಯಾ, ನಿಮ್ಮ ಧ್ವನಿಗೆ ನಮ್ಮ ಧ್ವನಿ.